ಶುಚಿ ರುಚಿ ಮತ್ತು ಪರಿಶುದ್ಧವಾದ ಮರಳಾಗಿರುವಂಥ ತುಪ್ಪನ ಮನೆಯಲ್ಲಿ ಚಿಟಿಕೆ ಹೊಡೆದಷ್ಟೇ ಸುಲಭದಲ್ಲಿ ಮಾಡಬೇಕಾ? ಹಾಗಾದರೆ ಈ ವಿಡಿಯೋನ ನೋಡಿ. ಹಲೋ ನಮಸ್ತೆ, ಹೇಗಿದ್ರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಶುದ್ಧವಾಗಿರುವಂತಹ ದೇಸಿ ಮರಳಾಗಿರುವಂಥ ತುಪ್ಪವನ್ನು ಮನೆಯಲ್ಲಿ ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದು ನಾವು ಅಂಗಡಿಯಿಂದ ತರ್ತೀವಲ್ವ ಪ್ಯಾಕೆಟ್ ಹಾಲು, ಈ ಪ್ಯಾಕೆಟ್ ಹಾಲಿಂದ ಶುದ್ಧ ದೇಸಿ ತುಪ್ಪನ ಸಿಂಪಲಾಗಿ ಮಾಡುವಂತಹ ವಿಧಾನನ ನಾನು ಕಂಪ್ಲೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆ ಇಲ್ಲಿ ತನಕ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ತುಪ್ಪ ಮಾಡಬೇಕು ಅಂತಂದರೆ ನಮಗೆ ಕೆನೆ ಬೇಕಾಗುತ್ತೆ. ಕೆನೆ ಬೇಕು ಅಂತಂದರೆ ನಂದಿನಿ ಹಾಲಲ್ಲಿ ಶುಭಮ್ ಅಂತ ಬರುತ್ತೆ. ಈ ಹಾಲಲ್ಲಿ ತುಂಬ ಚೆನ್ನಾಗಿ ಕೆನೆ ಬರುತ್ತೆ. ಇನ್ನೊಂದು ನೀಲಿ ಪ್ಯಾಕೆಟ್ ಇರುತ್ತಲ್ವ, ಅದರಲ್ಲಿ ಅಷ್ಟೊಂದು ಚೆನ್ನಾಗಿ ಕೆನೆ ಬರಲ್ಲ. ಈ ಕೇಸರಿ ಕಲರ್ ಪ್ಯಾಕೆಟ್ ಶುಭಮ್ ಹಾಲಲ್ಲಿ ತುಂಬಾ ಸೂಪರ್ವಾಗಿ ಕೆನೆ ಬರುತ್ತೆ. ಹಾಲನ್ನು ತಂದು ನೀವು ಚೆಂದ ಮಾಡಿ ಅದನ್ನ ಕುದಿಸ್ಕೋಬೇಕು. ನೀರು ಹಾಕಬಾರ್ದು ಕುದಿಸ್ಕೊಳ್ಳುವಾಗ. ಒಂದು ಸರಿ ಅದು ಕುದೀತಾ ಬಂದಾಗ ಉರಿನ ಕಮ್ಮಿ ಮಾಡಿಬಿಟ್ಟು ಮತ್ತೆ ಒಂದು 5ರಿಂದ 8 ನಿಮಿಷ ಕಮ್ಮಿ ಉರಿಯಲ್ಲಿ ಕುದಿಸಿ ಕೆನೆ ಕಟ್ಟಲಿಕ್ಕೆ ಬಿಡಬೇಕು. ಅದಾದ ನಂತರ ನಾವು ಸ್ಟವನ್ನು ಆಫ್ ಮಾಡಿ ಕೆನೆ ಕಟ್ಟಲಿಕ್ಕೆ ಬಿಟ್ಟು ಅದು ತಣ್ಣಗಾದ ನಂತರ ಇದನ್ನ ಫ್ರಿಜ್ಜಲ್ಲಿ ಒಂದು 8 ಗಂಟೆ ಇಡಬೇಕು. ನೀವು ಅದಕ್ಕಿಂತ ಮುಂಚೆ ಕೆನೆ ತೆಗಿಬಾರ್ದು. ಹಾಲು ತಣ್ಣಗಾದ ನಂತರ ಫ್ರಿಜ್ಜಲ್ಲಿ ಒಂದು 6ರಿಂದ 8 ಗಂಟೆ ಇಟ್ಟ ನಂತರ ನೆಕ್ಸ್ಟ್ ನೀವು ನೋಡಿ, ಕೆನೆ ತೆಗೆಯಿದ್ರೆ ಈ ಥರ ಕೈಯಿಂದ ನೀವು ತೆಗೆದ್ರೆ ಕೆನೆ ಎಷ್ಟು ದಪ್ಪ ಕೆನೆ ಬರುತ್ತೆ ನೋಡಿ. ನಿಮಗೆ ದಪ್ಪ ಕೆನೆ ತೆಗಿಬೇಕು ಅಂತಂದರೆ ಹಾಲನ್ನು ಕಾಯಿಸಿ ತಣ್ಣಗೆ ಮಾಡಿ ಫ್ರಿಜ್ಜಲ್ಲಿ 6 ಗಂಟೆ ತನಕ ಇಡಬೇಕು. ಈ ಕೆನೆನೆಲ್ಲ ನೀವು ದಿನ ಒಂದು ಡಬ್ಬದಲ್ಲಿ ಹಾಕಿ ಸಂಗ್ರಹಿಸ್ತಾ ಹೋಗಿ. ಇದೊಂದು 15 ದಿನ ಹಾಲಿದ್ದು ಕೆನೆ, 1 ಲೀಟರ್ ಹಾಲಿದ್ದು 15 ದಿನದ ಕೆನೆ ಫ್ರಿಜ್ಜಲ್ಲೇ ಇಡಬೇಕು. ನೀವು ಹೊರಗಡೆ ಇಡುವಂಗಿಲ್ಲ, ಫ್ರೀಝರಲ್ಲೆಲ್ಲ ನಾರ್ಮಲಾಗಿಟ್ಟರೆ ಸಾಕು. ಕೆನೆ ಒಂದು ಸ್ವಲ್ಪ ನಿಮ್ಮ ಹತ್ರ ಸ್ಟೋರ್ ಆದ ನಂತರ ಇವಾಗ ನಾನು ಇದರಿಂದ ಬೆಣ್ಣೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಕೆನೆನ ಹಾಕಿಡುವಾಗ ಒಂದು ಚೂರು ಕೂಡ ಮೊಸರು ಹಾಕಿಲ್ಲ, ಡೈರೆಕ್ಟಾಗಿ ನಾನು ಕೆನೆನೇ ತೆಗೆದಿಟ್ಟಿರೋದು. ಇವಾಗ ನೋಡಿ, ಕೆನೆ ಎಲ್ಲ ಸ್ಟೋರ್ ಆದ ನಂತರ ಅದನ್ನ ಒಂದು ಪಾತ್ರೆಗೆ ಹಾಕಿಬಿಟ್ಟು ತೆಗೆದು ಜಸ್ಟ್ ಒಂದು ಸೌಟ್ ಇಟ್ಕೊಂಡು ಈ ಥರ ತಿರುಗಿಸಿಬಿಟ್ಟು ಫಸ್ಟ್ ಬೆಣ್ಣೆ ಇದನ್ನ ಫಾರ್ಮೆಟ್ ಆಗಲಿಕ್ಕೆ ಬಿಡಬೇಕು. ನಾನು ಇದಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಮೊಸರು ಹಾಕಿಲ್ಲ. ನೀವು ಒಂದು 3 ನಿಮಿಷ ಬರೀ ಕೆನೆನ ಸ್ಪೀಡಾಗಿ ಈ ಸೌಟಲ್ಲಿ ತಿರುಗಿಸಿದಾಗ ಈ ಥರ ಐಸ್ ಕ್ರೀಮ್ ಥರ ಆಗುತ್ತೆ. ಅದಾದ ನಂತರ ಇವಾಗ ಸ್ವಲ್ಪವೇ ನೀರನ್ನು ಹಾಕ್ಕೊಂಡು ಮತ್ತೆ ಅದನ್ನ ಸೌಟಲ್ಲಿ ನಾನು ತಿರುಗಿಸಿಬಿಟ್ಟು ಬೆಣ್ಣೆ ತಗೊತಾ ಇದ್ದೀನಿ. ಮಿಕ್ಸಿಯಲ್ಲಿ ನಾನು ತೆಗಿತಾ ಇಲ್ಲ. ಬೆಣ್ಣೆನ ಮಿಕ್ಸಿಲಿ ಹಾಕಿ ಕೆನೆನ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಟ್ಟು ಕೂಡ ಬೆಣ್ಣೆ ಮಾಡ್ತಾರೆ. ಬಟ್ ನಾನೀಗ ಡೈರೆಕ್ಟಾಗಿ ಬೆಣ್ಣೆ ಮಾಡುವಂಥ ವಿಧಾನನ ತೋರಿಸ್ತಾ ಇದ್ದೀನಿ. ಆಮೇಲೆ ಸ್ವಲ್ಪನೇ ನೀರನ್ನು ಹಾಕಿ ತಿರುಗಿಸ್ತಾ ಇದ್ದರೆ ನೋಡಿ ಬೆಣ್ಣೆ ಫಾರ್ಮೇಟ್ ಆಗುತ್ತೆ. ಇವಾಗ ಒಂದು ಸ್ವಲ್ಪ ನಾವು ಜಾಸ್ತಿ ತಣ್ಣೀರು, ಬಿಸಿ ನೀರಲ್ಲ, ಜಾಸ್ತಿ ನೀರನ್ನು ಹಾಕಿಬಿಟ್ಟು ಬೆಣ್ಣೆ ಎಲ್ಲ ಒಟ್ಟು ಮಾಡಿ ಅದರ ಹಾಲನ್ನೆಲ್ಲ ಅಥವಾ ಆ ನೀರಿನ ಅಂಶ ಏನಿರುತ್ತೆ ಅದನ್ನೆಲ್ಲ ಹಿಂಡಿಬಿಟ್ಟು ಬೆಣ್ಣೆನ ಒಂದು ಕ್ಲೀನಾಗಿರುವಂತಹ ನೀರಿಗೆ ಹಾಕೋಬೇಕು. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಕೂಡ ನೀವು ಬೆಣ್ಣೆನ ತೆಗಿಬೋದು, ನಿಮ್ಮ ಇಷ್ಟ. ಬೆಣ್ಣೆ ಮಾಡುವಂತಹ ಕಂಪ್ಲೀಟ್ ವಿಡಿಯೋ ಕೂಡ ಇದೆ, ಅದನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಅಲ್ಲೂ ನೀವು ನೋಡ್ಕೋಬೋದು. ರೆಡಿಯಾಗಿರುವಂತಹ ಬೆಣ್ಣೆನ ತೆಗೆದು ಕ್ಲೀನ್ ನೀರಲ್ಲಿ ಒಂದು 2-3 ಸರಿ ಆದರೂ ನೀವು ತೊಳಿಬೇಕು. ನೀರು ಕ್ಲೀನ್ ಬರೋ ತನಕ ಬೆಣ್ಣೆನ ತೆಗೆದೇ ನೀವು ಅದಾದ ನಂತರ ಮತ್ತೆ ಕ್ಲೀನ್ ನೀರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ನೀವು ತುಪ್ಪ ಮಾಡೋ ತನಕ ಫ್ರಿಜ್ಜಲ್ಲಿ ಇಟ್ಕೋಬೋದು. ಇವಾಗ ತುಪ್ಪ ಮಾಡುವ ವಿಧಾನನ ನಾನು ಹೇಳ್ಕೊಡ್ತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಬಾಣಲೆ ಅಥವಾ ಪಾತ್ರೆ ಇಟ್ಬಿಟ್ಟು ದಪ್ಪ ತಳೆದು ತುಂಬ ಚಿಕ್ಕ ಉರಿ ಇಟ್ಬಿಟ್ಟು ಬೆಣ್ಣೆನ ಹಾಕ್ಕೊಳ್ಳಿ. ಬೆಣ್ಣೆ ನೀಟಾಗಿ ಕರಗ್ತಾ ಬರಬೇಕು. ನೆನ್ಪಿಟ್ಕೊಳ್ಳಿ, ಬೆಣ್ಣೆ ಹಾಕಿದ ನಂತರ ನೀವು ಯಾವುದೇ ಕಾರಣಕ್ಕೆ ಉರಿನ ಜಾಸ್ತಿ ಮಾಡಬಾರ್ದು. ನಿಧಾನಕ್ಕೆ ಬೆಣ್ಣೆನ ಕಾಯಿಸ್ತಾ ನಾವು ತುಪ್ಪನ ರೆಡಿ ಮಾಡಬೇಕು. ನಿಮಗೆ ಪರ್ಫೆಕ್ಟಾಗಿ ತುಪ್ಪ ಅಂದರೆ ಬೆಣ್ಣೆ ಕಾದು ತುಪ್ಪ ರೆಡಿ ಆಗಬೇಕು ಅಂತಂದರೆ 10ರಿಂದ 12 ನಿಮಿಷ ಆದರೂ ನಿಮಗೆ ತಗಲುತ್ತೆ. ನೋಡಿ, ನಿಧಾನಕ್ಕೆ ಬೆಣ್ಣೆ ಕರಗ್ತಾ ಬರ್ತಾ ಇದೆ. ಇವಾಗ ಇದರಲ್ಲಿ ಹಾಲಿನ ಕಂಟೆಂಟ್ ಅಥವಾ ಮೊಸರದ್ದು ಏನಾದರೂ ಕಂಟೆಂಟ್ ಇದ್ದರೆ ಅದು ಸಪ್ರೇಟಾಗಿ ಕಂಪ್ಲೀಟಾಗಿ ನೀರಿನ ಅಂಶ ಎಲ್ಲ ಅಬ್ಸಾರ್ಬ್ ಆಗಿ ಬರೀ ತುಪ್ಪ ಮಾತ್ರ ಉಳಿಬೇಕು. ಒಂದು ಸರಿ ಇದು ಕುದೀಲಿಕ್ಕೆ ಶುರು ಮಾಡಿದ ನಂತರ ನಾನೊಂದು ಸ್ವಲ್ಪ ತುಳಸಿ ಎಲೆನ ಹಾಕ್ಕೊಂಡಿದ್ದೇನೆ. ತುಳಸಿ ಎಲೆ ಕಂಪ್ಲೀಟಾಗಿ ನೀವು ಇದೇ ಥರ ತುಳಸಿ ಎಲೆ ಹಾಕಿ ಕಾಯಿಸ್ತಾ ಬಂದಾಗ ತುಳಸಿ ಎಲೆ ಕಂಪ್ಲೀಟಾಗಿ ಬ್ರೌನ್ ಆದಾಗ ಬೆಣ್ಣೆ ಕಾದಿರುತ್ತೆ ನೋಡಿ. ಇದರಲ್ಲಿ ಈ ಹಾಲಿನ ಅಂಶ ಇದೆಯಲ್ಲ ಅದು ಸಪ್ರೇಟ್ ಆಗ್ತಾ ಹೋಗುತ್ತೆ. ಇದು ಒಂದು ಸ್ವಲ್ಪ ಬ್ರೌನ್ ಬರೋ ತನಕ ನಾವು ಕಾಯಿಸಬೇಕಾಗುತ್ತೆ. ನಿಧಾನಕ್ಕೆ ಕಾಯಿಸ್ತಾ ಬನ್ನಿ.
ನೋಡಿ ಇವಾಗ ಹಾಲಿನ ಅಂಶ ಅಥವಾ ಮೊಸರಿನ ಅಂಶ ಏನಿತ್ತು ಅದೆಲ್ಲ ಬ್ರೌನ್ ಆಗಿದೆ, ಬರೀ ತುಪ್ಪ ಮಾತ್ರ ರೆಡಿ ಆಗಿದೆ. ಈ ತುಳಸಿ ಎಲೆ ಇದೆಯಲ್ಲ ಇದು ನಿಮಗೆ ಪುಡಿ ಆಗುತ್ತೆ ಕೈಯಲ್ಲಿ. ಇವಾಗ ಪರ್ಫೆಕ್ಟಾಗಿ ತುಪ್ಪ ಬಂದಿದೆ, ರೆಡಿ ಆಗಿದೆ. ಸ್ಟವನ್ನು ಆಫ್ ಮಾಡಿಬಿಟ್ಟು ಇದು ತಣ್ಣಗಾದ ನಂತರ ನೀವು ಇದನ್ನ ಫಿಲ್ಟರ್ ಮಾಡಿ ಒಂದು ಸ್ಟೈನರ್ ಮೇಲೆ ಬಟ್ಟೆ ಹಾಕಿಬಿಟ್ಟು, ಕ್ಲೀನಾಗಿರುವಂಥ ಬಟ್ಟೆ ಹಾಕಿಬಿಟ್ಟು ಇದನ್ನ ಫಿಲ್ಟರ್ ಮಾಡಿಕೊಂಡು ತುಪ್ಪನ ಸಪ್ರೇಟ್ ಮಾಡಿ. ಇವಾಗ ಇದರಲ್ಲಿ ಈ ತುಳಸಿ ಎಲೆ ಇರುತ್ತಲ್ವ, ಫ್ರೈ ಆಗಿರೋ ತುಳಸಿ ಎಲೆ ಇರುತ್ತಲ್ವ ಬೆಣ್ಣೆಯಲ್ಲಿ, ಇದನ್ನ ತಿನ್ಬೋದು, ಬಿಸಾಡಬೇಡಿ. ತುಂಬಾ ಈ ಫ್ಲೇವರ್ ಇದೆಯಲ್ಲ ಎಷ್ಟು ಸೂಪರ್ವಾಗಿರುತ್ತೆ ಅಂತಂದರೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಬಿಸಾಡಬೇಡಿ, ತಿನ್ನಿ. ಈ ಬೆಣ್ಣೆ ಅಥವಾ ಈ ತುಪ್ಪ ರೆಡಿ ಆಗ್ತಾ ಇರಬೇಕಾದ್ರೆ ನಿಮಗೆ ಮಣ್ಣೆ ತುಂಬ ಎಲ್ಲ ಘಮ 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 ಅಂತ ಬರ್ತಾ ಇರುತ್ತೆ, ಅಷ್ಟು ಸೂಪರ್ವಾಗಿರುತ್ತೆ. ಕೆಲವರು ಇದಕ್ಕೆ ಬೆಳ್ಳುಳ್ಳಿ, ಮೆಂತೆ ಏನೆಲ್ಲ ಹಾಕ್ತಾರೆ, ಬಟ್ ನಾನು ಏನು ಹಾಕಿಲ್ಲ, ಬರೀ ತುಳಸಿ ಎಲೆ ಅಷ್ಟೇ ಹಾಕಿರೋದು. ವೀಳ್ಯದೆಲೆ ಕೂಡ ಕೆಲವರು ಹಾಕ್ತಾರೆ, ಬಟ್ ತುಳಸಿ ಎಲೆ ಅಷ್ಟೇ ಹಾಕಿರೋದು. ಕಲ್ಲರಿಗೆ ಕೆಲವರು ಅರಿಶಿನ ಹಾಕ್ತಾರೆ, ನಾನು ಏನೂ ಹಾಕಿಲ್ಲ. ಬಟ್ ಇದು ನೆಕ್ಸ್ಟ್ ನಾನು ತುಪ್ಪ ಯಾವ ಕಲರ್ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಈಗ ನೀವು ಒಂದು ಬಾಟ್ಲಿಗೆ ತಣ್ಣಗಾದ ನಂತರ ಒಂದು ಬಾಟ್ಲಿಗೆ ಹಾಕಿಟ್ಬೇಡಿ. ಇದು ಆರೆಂಜ್ ಕಲರ್ ಇರುತ್ತೆ ಫಸ್ಟ್ ಕಾದಿರುವಂತಹ ತುಪ್ಪ. ಇದನ್ನ ನೀವು ಒಂದು 24 ಗಂಟೆ ಇಟ್ಟರೆ ಒಂದಿನ ಆದ ನಂತರ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ಮತ್ತು ದಪ್ಪ ಆಗಿರುತ್ತೆ. ತುಪ್ಪ ದಪ್ಪ ಆಗಿರುತ್ತೆ. ನಾವು ಅಂಗಡಿಯಿಂದ ತರ್ತೀವಲ್ವ ಈ ಮರಳಾಗಿರುವಂಥ ತುಪ್ಪ, ಅದಕ್ಕಿಂತಲೂ ಸೂಪರ್ವಾಗಿರುತ್ತೆ. ನೋಡಿ ನಾನು ಕಂಪ್ಲೀಟಾಗಿ ಬಾಟ್ಲಲ್ಲಿ ಕೂಡ ತೋರಿಸ್ತೀನಿ, ಆಮೇಲೆ ಸುರಿದುಬಿಟ್ಟು ಕೂಡ ತೋರಿಸ್ತೀನಿ ಎಷ್ಟು ಸೂಪರ್ವಾಗಿ ಮರಳಾಗಿ ಪರ್ಫೆಕ್ಟಾಗಿ ಪ್ಯಾಕೆಟ್ ಹಾಲಿಂದ ನಾವು ಎಷ್ಟು ಸುಲಭದಲ್ಲಿ ನಾವು ಮರಳಾಗಿರುವಂತಹ ತುಪ್ಪನ ರೆಡಿ ಮಾಡಿದ್ದೀವಿ ನೋಡಿ. ನೀವು ನಂಬಲ್ಲ, ಒಂದು ಸರಿ ಈ ಥರ ಮನೆಯಲ್ಲೇ ಮಾಡಿರುವಂಥ ತುಪ್ಪನ ನೀವು ತಂದು ನೀವು ಉಪಯೋಗಿಸಿ ನೋಡಿ, ಅದರ ಫ್ಲೇವರಿಗಿದೆಯಲ್ಲ ಬಾಯಲ್ಲಿ ನೀರು ಬರುತ್ತೆ. ಅಂದರೆ ನೀವು ತುಪ್ಪ ಕಾಯಿಸ್ತಾ ಇರ್ತೀರಲ್ವ, ಬೆಣ್ಣೆನ ಕಾಯಿಸ್ತಾ ಇರ್ತೀರಲ್ವ, ಒಂದು ಸರಿ ರೆಡಿ ಆದ ನಂತರ ಮನೆ ತುಂಬ ಎಲ್ಲ ಫುಲ್ ಘಮ 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 ಅಂತ ಇರುತ್ತೆ, ಅಷ್ಟು ಸೂಪರ್ವಾಗಿರುತ್ತೆ. ನಾನು ಅಂದರೆ ಈ ಆ್ಯಕ್ಚುಲಿ ಮನೇಲಿ ಮಾಡಿರುವಂತಹ ಈ ತುಪ್ಪ ಇರ್ಬೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಯಾಕಂತಂದರೆ ಇದಕ್ಕೆ ನಾವು ಏನು ಪ್ರಿಸರ್ವೇಟಿವ್ ಆಗಲಿ ಅಥವಾ ಕಲರಿಗಾಗಲಿ ಏನು ಯೂಸ್ ಮಾಡಲ್ಲ. ತುಂಬಾ ನ್ಯಾಚುರಲ್ ಆಗಿ ತುಂಬಾ ಶುದ್ಧವಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಮಕ್ಕಳಿಗೆ ತುಂಬಾ ಒಳ್ಳೆಯದು. ಅಂಗಡಿಯಿಂದ ತಂದು ಏನೇನೋ ಹಾಕಿರ್ತಾರೆ ಅದಕ್ಕೆ, ಅದನ್ನ ತಿಂದುಬಿಟ್ಟು ನಮ್ಮ ಆರೋಗ್ಯನ ಹಾಳು ಮಾಡೋದ್ರ ಬದಲು ಮನೆಯಲ್ಲಿ ತುಂಬಾ ಸುಲಭವಾಗಿ ನಾವು ತುಪ್ಪನ ರೆಡಿ ಮಾಡ್ಬೋದು. ನೀವು 1 ಲೀಟರ್ ಹಾಲು ತಂದರೆ ಅದರ ಕೆನೆ ತೆಗೆದ್ರೆ ಒಂದು 15 ದಿನದಲ್ಲಿ ನಾವು ಆಲ್ಮೋಸ್ಟ್ ಒಂದು 750 ml ಅಷ್ಟು ತುಪ್ಪನ ಮಾಡ್ಕೋಬೋದು. ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.